ಕರೋನಾ ಎರಡನೇ ಅಲೆ ಆರಂಭವಾಗಿದೆ. ಈಗ ಜನರು ಭಯ ಮತ್ತು ಗೊಂದಲದ ವಾತಾವರಣದಲ್ಲಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಎಂದು ಮಾಜಿ ಸಚಿವ ಯುಟಿ ಖಾದರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಸರ್ಕಾರ ದಿನಕ್ಕೊಂದು ಆದೇಶ ನೀಡಿ ಗೊಂದಲ ಸೃಷ್ಟಿ ಮಾಡುತ್ತಿದೆ. ಜನರನ್ನು ಮೊದಲು ವಿಶ್ವಾಸಕ್ಕೆ ತೆಗೆದುಕೊಂಡು ಆದೇಶ ನೀಡಬೇಕಿತ್ತು. ಆದರೆ ರಾಜ್ಯ ಸರ್ಕಾರ ಅದನ್ನು ಮಾಡಲಿಲ್ಲ. ಜನರು ಭಯಪಡಬಾರದು. ಜನರಿಗೆ ಧೈರ್ಯ, ಆತ್ಮವಿಶ್ವಾಸ ತುಂಬುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಭಯಪಟ್ಟರೆ ಕೊರೋನಾ ದೂರ ಹೋಗಲ್ಲ. ಜನರು ಇವತ್ತು ಧೈರ್ಯದಿಂದ ಇದನ್ನು ಎದುರಿಸಬೇಕು ಎಂದರು. ಇನ್ನು ಲಾಕ್ಡೌನ್ ಕೊರೋನಾಗೆ ಮದ್ದಲ್ಲ. ಕಳೆದ 1.5 ವರ್ಷಗಳಲ್ಲಿ ಕೊರೋನಾ ಎದುರಿಸಲು ಸಕಲ ಸಿದ್ಧತೆಗಳನ್ನು ಸರ್ಕಾರ ಮಾಡಬೇಕಿತ್ತು. ಈಗ ಆತುರಾತುರವಾಗಿ ಲಾಕ್ಡೌನ್ ಮಾಡಿ ಜನರನ್ನು ಸಂಕಷ್ಟದಲ್ಲಿಟ್ಟಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಜನವರಿ, ಫೆಬ್ರವರಿ, ಮಾರ್ಚ್ ಬಂದಿದೆ. ಈಗ ಜನ ಇವು ಸಂಪೂರ್ಣವಾಗಿ ಭಯ ಮತ್ತು ಗೊಂದಲದ ವಾತಾವರಣ ಇದ್ದಾರೆ. ಎರಡನೇ ಅಲೆಯ ಬರುವುದನ್ನು ನಿರ್ಲಕ್ಷಿಸಿದ್ದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನು ಆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿದೆ, ಎರಡನೇ ಅಲೆ ಬಂದೇ ಬರ್ತದೆ, ತಯಾರಾಗಬೇಕಂತೇಳಿ ಇದನ್ನು ನಿರ್ಲಕ್ಷಿಸಿದ್ದೇ ಇವತ್ತಿನ ಸಮಸ್ಯೆ ಕೂಡ ಕಾರಣ. ರಾಜ್ಯ ಸರ್ಕಾರ ಅವತ್ತು ಉಪಚುನಾವಣೆ ಬ್ಯುಸಿಯಲ್ಲಿ ಇದರ ವಿಚಾರವೇ ಇಲ್ಲ. ಅದರಿಂದಾಗಿ ಜನರಿಗೆಲ್ಲರಿಗೂ ಕೂಡ ಸಂಕಷ್ಟ ಬಂದಿದೆ.